ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇತ ವಾರ್ತೆದ ವಿವರ ಕೆಲವು ದಿನದ ಪಾಂಗಳಡು 31 ವರ್ಷ ಪ್ರಾಯದ ಶರತ್ ಶೆಟ್ಟಿನ ಕೆರ್ನ ಕೇಸ್ಗೆ ಸಂಬಂಧ 4 ಆರೋಪಿಲಿನ ಪತದಣಂದು ಉಡುಪಿ ಜಿಲ್ಲಾ ಎಸ್ಪಿ ಅಕ್ಷಯ್ ಹಾಕೆ ಮಚೇಂದ್ರ ಸುದ್ದಿ ಕುಟುಡು ತೆರಿಪಾದೆರು. ಕೆಲವು ದಿನದ ಪಾಂಗಳದ 31 ವರ್ಷ ಪ್ರಾಯದ ಶರತ್ ಶೆಟ್ಟಿನ ಕೆರ್ನ ಕೇಸ್ಗೆ ಸಂಬಂಧ 4 ಆರೋಪಿಲಿನ ಪತದಣಂದು ಉಡುಪಿ ಜಿಲ್ಲಾ ಎಸ್ಪಿ ಅಕ್ಷಯ್ ಹಾಕೆ ಮಚೇಂದ್ರ ತೆರಿಪಾದೆರು. ಸುರತ್ಕಲ್ ಕುಳಾಯದ 20 ವರ್ಷ ಪ್ರಾಯದ ದಿವೇಶ ಶೆಟ್ಟಿ 21 ವರ್ಷ ಪ್ರಾಯದ ಲಿಖಿತ್ ಕುಲಾಲ್ 24 ವರ್ಷದ ಆಕಾಶ್ ಕರ್ಕೇರ ಬೊಕ್ಕ 40 ವರ್ಷದ ಪ್ರಸನ್ನ ಶೆಟ್ಟಿ ಆರೋಪಿಲಿಂದ ಗುರ್ತ ಮಲ್ತದೆರು. ದಿನೇಶ್ ಬೊಕ್ಕ ಲಿಖಿತನು ಉಡುಪಿ ಕೋರ್ಟ್ಗೆ ಅಂಗಾರೆ ಹಾಜರು ಮಲ್ತದ 1 ವಾರ ಪೊಲೀಸ್ ಕಸ್ಟಡಿಗೆ ಪಾಡ್ದೇರು. ಆಕಾಶ್ ಬೊಕ್ಕ ಪ್ರಸನ್ನ ಶೆಟ್ಟಿಗೆ ಬುಧವಾರ ಕೋರ್ಟ್ಗೆ ಹಾಜರು ಮಲ್ತೊಂದುಲ್ಲೇರು. ಎಸ್ಪಿ ಸುದ್ದಿ ಕುಟ್ಟಡು ಮಾಹಿತಿ ಕೊಡ್ದು ಮುಖ್ಯ ಆರೋಪಿ ಕಟಪಾಡಿದ ಯೋಗೀಶ್ ಆಚಾರ್ಯ ನಾಗರಾಜ್ ಭೂಗತ ಪಾತಕಿ ಕಲಿ ಯೋಗೀಶ್ ಸಾಕಾರ ಕುರ್ನ ಮುಖೇಶ್ ಬೊಕ್ಕ ಬಾಕಿದ ಆರೋಪಿಲ ನಾಡುನ ಕಾರ್ಯ ದುಂಬರಿದಂಡ ಪಾಂಗಳಡು ಜಾಗದ ಓದಂಟಗ ಸಂಬಂಧ ಡಿಸೆಂಬರ್ ಯೋಗೀಶ್ ಆಚಾರ್ಯ ಬೊಕ್ಕ ಶರತ್ ಶೆಟ್ಟಿ ಪೋದಿತ್ತದ ಅಪಗ ಯೋಗೀಶ್ ಆಚಾರ್ಯಗೆ ಪೆಟ್ಟು ಪಾಡ್ದಿತ್ತೇರ ಅಪಗ ಶರತ್ ಶೆಟ್ಟಿ ಸಾಯಗು ಬರಂದೆ ಜಾಗಿಡ್ದು ಬಲ್ತದೇರ ಅಂಚಾದ ಪಗಿಟ್ ಯೋಗೀಶ್ ಆಚಾರ್ಯ ಕಲಿ ಯೋಗೀಶ್ ಎಡ ಪಾತಿಡ್ದು ಕೆರಿಯರೆ ಕೆನಿಮಂತದೆ ಅಂದು ಎಸ್ಪಿ ಪಂಡ್ಯರ ಆರೋಪಿಲಿನ ಪತ್ಯರೆ ಸೇಸಕೂಟ ಕಟ್ಟದಿತ್ತದ ಪುಣೆ ಬೊಂಬೈ ಬೆಳಗಾವಿ ಯಾದಗಿರಿ ಮಹಾಲಿಂಗಾಪುರ ಮುಧೋಳ ವಿಜಯಪುರ ಗದಗ ಕುಡ್ಲ ಉಡುಪುದ ಬೇತೆ ಬೇತೆ ಕಡೆಟ ನಾಡ್ದ ಕೆರೆಗೆ ಉಳ್ಳಾಲುಡು ಆರೋಪಿಲಿನ ನಾಡಪತ್ತದಣ್ಣಂದು ಉಡುಪಿ ಜಿಲ್ಲಾ ಎಸ್ಪಿ ಅಕ್ಷಯ್ ಹಾಕೆ ಮಚೇಂದ್ರ ಪಂಡ್ಯರ. ಇದು ಪ್ರಮುಖವಾಗಿ ಒಂದು ಕೊಲೆ ಪ್ರಕರಣ ಆಗಿರುವುದರಿಂದ 4 ಜನ ಅಪರಿಚಿತರು ಬಂದುಕೊಂಡಿರುವ ಒಂದು ಪ್ರಥಮ ವರದಿ ಮೂಲಕ ನಮ್ಮ ಗಮನಕ್ಕೆ ಬಂತು. ಇದಕ್ಕೆ ಇಮಿಡಿಯೇಟ್ಲಿ ಡಿವೈಎಸ್ಪಿ ಕಾರ್ಕಳ ಅವರ ನೇತೃತ್ವದಲ್ಲಿ ಒಂದು 6 ಜನ ಅಧಿಕಾರಿಗಳ ತಂಡವನ್ನು ನಾವು ಮಾಡಿದ್ದೇವೆ. CPI ಕಾಪು, ಹೆಬ್ರಿ ಮತ್ತು ಕಾರ್ಕಳ ಟೌನ್ PSI, ಕಾಪು ಠಾಣೆ 2 PSI ಮತ್ತು ಶಿಲ್ವಾ PSI, ಈ 6 ಜನ ಅಧಿಕಾರಿಗಳು ಅವರ ತಂಡದವರು ಟೀಮ್ಸ್ನ ಡೆಸಿಗ್ನೇಟ್ ಮಾಡಿ ಸ್ಪೆಸಿಫಿಕ್ ಕೆಲಸಗಳನ್ನು ಫಾಲೋ ಮಾಡಲಿಕ್ಕೆ ಶುರು ಮಾಡಿದ್ವಿ. ಪ್ರಥಮ ನಮಗೆ ಒಂದು ಟ್ರೇಸ್ ಎವಿಡೆನ್ಸ್ ಸಿಗ್ತದೆ. ಅದರಲ್ಲಿ ಒಂದಷ್ಟು ಜನ ಬೈಕಲ್ಲಿ ಆಫ್ಟರ್ ದಿ ಇನ್ಸಿಡೆಂಟ್ ಒಂದು ಡೈರೆಕ್ಷನ್ನಲ್ಲಿ ಓಡುವಂಥದ್ದು ಸಿಕ್ತು. ಅದನ್ನು ಹಿಡ್ಕೊಂಡು ಮತ್ತು ಸ್ಪಾಟಲ್ಲಿ ಒಂದಷ್ಟು ರಿಕವರಿ ಆಗಿದೆ. ಮೊಬೈಲ್ ಫೋನ್, ಚಪ್ಪಲಿ, ವೆಪನ್, ಅಲ್ಲಿ ಒಂದು ಸ್ಕೂಟಿ ಸಿಕ್ಕಿದೆ. ಸ್ಕೂಟಿದು ನಂಬರ್ ಎಲ್ಲ ಡ್ಯಾಮೇಜ್ ಮಾಡಿದ್ರು, ಚೇಸಿಸ್ ನಂಬರ್ ಸಹ ಡ್ಯಾಮೇಜ್ ಆಗಿತ್ತು. ಬಟ್ ಅದರಿಂದ ಕ್ಲೂಸ್ನ ಇಟ್ಕೊಂಡು ನಾವು ಮುಂದೆ ಹೋದಾಗ ಕನ್ಸಿಸ್ಟೆಂಟ್ಲಿ ವರ್ಕ್ ಆದಮೇಲೆ ನಮಗೆ ಆರೋಪಿಗಳು ಯಾರು ಅನ್ನೋವಂಥದ್ದು ಮಾಹಿತಿ ಬಂದಿದೆ. ಸೊ ಕೇಸ್ ಹ್ಯಾಸ್ ಬಿನ್ ಡಿಟೆಕ್ಟೆಡ್. ಇದೆಲ್ಲ ಹುಡುಕಿ ಎಲ್ಲ ಮನೆ ರೋಡು ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ, ರೆಕ್ಕಿ ಮಾಡಿದ್ದಾರೆ ಪ್ರಾಪರಾಗಿ. ಇನ್ಸಿಡೆಂಟ್ 5ನೇ ತಾರೀಕು ನಡೆದಿದೆ, ಆದರೆ ಹಿಂದೆ ಕೂಡ 2-3 ಸತಿ ಟ್ರೈ ಮಾಡಿದ್ದಾರೆ. ಆಗ ಅವನಿಗೆ ಈ ವ್ಯಕ್ತಿ ವಿಕ್ಟಿಮ್ ಯಾರು ಶರತ್ ಅವನು ಸಿಗಲಿಲ್ಲ. ಹಾಗಾಗಿ ಕಾಯ್ಕೊಂಡು ಕೂತರು, ಆಗಲಿಲ್ಲ, ಸಿಗಲಿಲ್ಲ, ವಾಪಸ್ ಹೋಗಿದ್ದಾರೆ. 5ನೇ ತಾರೀಕಿಗೆ ಊರಿನಲ್ಲಿ ಕೋಲ ಇರೋದರಿಂದ ಬರ್ತಾರೆ ಅನ್ನೋವಂಥದ್ದು, ಅವನಲ್ಲೇ ಇರ್ತಾನೆ ಅನ್ನೋಂಥದ್ದು ಅವರಿಗೆ ಇದೊಂದು ಕಡೆಯಿಂದ ಖಚಿತ ಮಾಹಿತಿ ಬಂದಿರ್ಬೋದು. ಅಥವಾ ಅವು ಕೆಲವರು ಅದರಲ್ಲಿ ಕೆಲವು ಆರೋಪಿಗಳು ಊರಿನವರೇ ಇರೋದ್ರಿಂದ ಅದು ಗೊತ್ತಿರ್ತದೆ, ನಮ್ಮ ಊರಿನ ಕೋಲ್ ಅಂತಂದರೆ ಬರಲೇಬೇಕು. ಬಹುಶಃ ಅದೇ ಒಂದು ಬ್ಯಾಕ್ಗ್ರೌಂಡ್ ತಲೆ ಇಟ್ಕೊಂಡು ಅವತ್ತು ಆ ಘಟನೆ ಅಲ್ಲಿ ನಡೆಸಬೇಕು ಅನ್ನೋಂಥದ್ದು ಪ್ಲ್ಯಾನ್ ಮಾಡಿದ್ರು. ಮತ್ತು ಯಾವುದು ಸ್ಪೆಸಿಫಿಕ್ ಆಗಿ ಇನ್ಫಾರ್ಮೇಶನ್ ಇಲ್ಲ. ಆದರೆ ಅವನನ್ನು ಹೊರಗಡೆ ಕರೆಸ್ಬೇಕು, ಕರೆಸಿದ ಮೇಲೆ ಹೈವೇ ಕ್ರಾಸ್ ಮಾಡಿಸಿರ್ತಾರೆ, ಬಾ ಒಂಚೂರು ಮಾತಾಡಬೇಕು ಅಂತ ಹೈವೇ ಕ್ರಾಸ್ ಮಾಡಲಿಕ್ಕೆ ಅವನನ್ನು ಕರೆಸ್ತಾರೆ. ಈಚೆ ಕರೆಸಿದ್ಮೇಲೆ ಉಳಿದು ಆರೋಪಿಗಳು ಒಟ್ಟು ಸೇರಿ ಅಸಾಲ್ಟ್ ಮಾಡಿ ಇನ್ ಫರ್ದರ್ ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್ ಡಿಟೆಕ್ಷನ್ ಆದಮೇಲೆ ನಾವು ಆರೋಪಿಗಳನ್ನು ಅರೆಸ್ಟ್ ಸಹ ಮಾಡಿದ್ದೇವೆ. ಈಗಾಗಲೇ 2 ಆರೋಪಿಗಳು ಅರೆಸ್ಟ್ ಆಗಿ ನ್ಯಾಯಾಲಯದ ಮುಂದೆ ಅವರನ್ನು ಹಾಜರುಪಡಿಸಿದ್ದಾರೆ. ನ್ಯಾಯಾಲಯದಿಂದ ಅವರಿಗೆ ಪೊಲೀಸ್ ಕಸ್ಟಡಿ ಸಹ ಕೊಟ್ಟಿದ್ದಾರೆ. 1 ವಾರದ ಪೊಲೀಸ್ ಕಸ್ಟಡಿ ನಮಗೆ ಸಿಕ್ಕಿದೆ. ಕಾಸರಗೋಡು ಜಿಲ್ಲೆದ ಮಂಜೇಶ್ವರ ಗೋವಿಂದ ಪೈ ಕಾಲೇಜ್ ಕಲ್ತುನಿತ್ತಿನ ಪೆರುಂಬಳ ಬೇನೂರದ ಅಂಜುಶ್ರೀ ಪಾರ್ವತಿ ಸೈಯರ ಕಾರಣ ಎಲಿಪಾಶನ ಅಂದ್ ರಾಸಾಯನಿಕ ಪರೀಕ್ಷೆದ ವರದಿಡು ತೆರೆದು ಬೈದಂಡು. ಕಾಸರಗೋಡು ಜಿಲ್ಲೆದ ಮಂಜೇಶ್ವರ ಗೋವಿಂದ ಪೈ ಕಾಲೇಜ್ ಕಲ್ತುನಿತ್ತಿನ ಪೆರುಂಬಳ ಬೇನೂರದ ಅಂಜುಶ್ರೀ ಪಾರ್ವತಿ ಸೈಯರ ಕಾರಣ ಎಲಿಪಾಶನ ಅಂದ ರಾಸಾಯನಿಕ ಪರೀಕ್ಷೆದ ವರದಿಡು ತೆರೆದು ಬೈದಂಡು. ಈ ದುಂಬು ಮರಣದ ಕಿರಿತ ವರದಿಲ ವೆನೆ ನಿಘಂಟು ಮಲ್ತಿತ್ತಂಡು.
ಜನವರಿ ಇಡೀ ಕಂಜೆಸ್ಟ್ರಿ ಕುಡ್ಲದ ಖಾಸಗಿ ಆಸ್ಪತ್ರೆ ತಿಡ್ದಿರ ಕೋಜಿಕೋಡ್ದ ವಿಜ್ಞಾನ ಪ್ರಯೋಗಾಲಯ ನಡಪೈನ ವೈದ್ಯಕೀಯ ಪರೀಕ್ಷಾ ವರದಿಯಲ್ಲಿ ತೈಸದ ತೊನ್ನವೆ ಅಂಜುಷ್ಟಿ ಸೈರ ಕಾರಣ ಅಂದಂಡಿ ಗಂಟ ಮಲ್ದಂಡ ಈ ಬಗೆಟ್ ವರದಿ ತನಿಖೆದ ಕೂಟದ ಕೈ ಸೇರಿದಂಡ ಇಲ್ಲಡ್ ನಡಪೈನ ತನಿಖೆದ ಪೊರ್ತುಡು ಜೀವದ ತನ್ನ ಡೆತ್ ನೋಟು ಪೊಲೀಸರಿಗೆ ತಿಕ್ಕದಂಡ ಕಾಸರಗೋಡು ನಗರ ಉಡುಪಿ ದೈದ ಹೋಟೆಲ್ ಒಂಜಿ ಹಿಡ್ದು ಆನ್ಲೈನ್ ತೆನಸ್ತರ್ಪ ತಿಂದಿ ನಡೆದವರ ಮಂಜುಶ್ರೀ ತೀರ್ದಲ್ಲೊಂದು ಕುಟುಂಬದಕ್ಲು ದೂರ್ದು ಮೇಲ್ಪರಂಬ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ದಿತ್ತರ ಅಂಚಾದ ಹೋಟೆಲ್ದ ಮಿತ್ತು ಪೊಲೀಸರು ಕ್ರಮದ ತೊಂದರ ಇಸತ ತೆನಸತ್ತುವ ಇಸ ಶರೀರ ಸೇರ್ದ ತೀರ್ದರಂದು ಮರಣೋತ್ತರ ಪರೀಕ್ಷೆಡು ಗೊತ್ತಾದಿತ್ತಂಡ ಅಂಚಾದ ಶರೀರದೊಲಾಯ್ದ ಅಂಗೋಲಿನ ರಾಸಾಯನಿಕ ಪರೀಕ್ಷೆಗೆ ಕಡಪುಡ್ದು ಕೊಡ್ದಿತ್ತಂಡ ಕಾಂತಾರ ಸಿನಿಮಡು ದೇಶ ವಿದೇಶದಕ್ಲಿಗೆ ತುಳುನಾಡ ಜನಪದ ಸಂಸ್ಕೃತಿನ ಪೊಲಪು ಮಲ್ತು ಕೊರ್ನ ಕಾಂತಾರ ಸಿನಿಮಾದ ನಿರ್ದೇಶಕಿ ಬೊಕ ನಾಯಕಿ ರಿಷಬ್ ಶೆಟ್ಟಿಯರಿಗೆ ಸಿನಿಮಾ ಉದ್ಯಮದ ಮಾಮಲ್ಲ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಬೈದಂಡ ಕಾಂತಾರ ಸಿನಿಮಡು ದೇಶ ವಿದೇಶದಕ್ಲಿಗೆ ತುಳುನಾಡ ಜನಪದ ಸಂಸ್ಕೃತಿನ ಪೊಲಪ್ ಮಲ್ತುಕೊರ್ನ ಕಾಂತಾರ ಸಿನಿಮಾದ ನಿರ್ದೇಶಕಿ ಬೊಕ ನಾಯಕಿ ರಿಷಬ್ ಶೆಟ್ಟಿ ಸಿನಿಮಾ ಉದ್ಯಮದ ಮಾಮಲ್ಲ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಗೆ ಸಂದಿದೆರ ಭಾರಿ ಭರವಸೆದ ನಟೆಪನ್ಪನಲ್ಲಿ ಕೊಡಿ ಪ್ರಶಸ್ತಿ ಬೈದಂಡ ಫೆಬ್ರವರಿ 20 ಬೊಂಬೈದ ತಾಜ್ ಲ್ಯಾಂಡ್ ಆ್ಯಂಡ್ ಹೋಟೆಲ್ಡ್ ಪ್ರಶಸ್ತಿಯಿಂದ ತುನ್ವೆರ ಜಿಲ್ಲೆಗೆ ಬೈದಿನ ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ಕಾಂತಾರ ಸಿನಿಮಾದ ಬಗೆಟ್ ಮೆಚ್ಚುಗೆ ತೆರೆಪಾದ ಮುಲ್ಪದ ದೈವ ದೇವಿರ ಜನಪದ ಸಂಸ್ಕೃತಿ ಬಗೆಟ್ ತೆರೆಯೊಂಡ್ಯಾಂದ್ ಮೆಚ್ಚಿಗೆ ತೆರಿಪಾದಿತ್ತೆರ ಪ್ಲಾಸ್ಟಿಕ್ ತ್ಯಾಜ್ಯ ಇಲ್ಲವಾರಿ ಭಾರಿ ಕಷ್ಟ ಒಂದುಪ್ಪುನ ಈ ಪೊರ್ತುಡು ಐನು ದಕ್ಕುನ ವಸ್ತುಂದು ಎನ್ನಂದೆ ಐನು ಸರಿಯಾದ ಪಿರಗಳಸುನಂಚ ಮಲ್ಪಲಿಂದು ಪನ್ಪನೇಕ್ ಒಡಿಪು ಜಿಲ್ಲೆಡು ಪ್ಲಾಸ್ಟಿಕ್ ತ್ಯಾಜ್ಯ ಉರ್ದು ಕಟ್ಟಿದಿನ ಮಾರ್ಗನೆ ಸಾಕ್ಷಿಯಾದುಂಡು ಇತ್ತದ ಕಾಲುಡು ಪ್ರತಿಯೊಂಜಿ ಸೇಡ್ಲ ಪ್ಲಾಸ್ಟಿಕ್ ಅಗತ್ಯ ಅಣ ಪ್ಲಾಸ್ಟಿಕ್ ಕಲಸದು ಉಪದ್ರಾಪನನೆ ಹೆಚ್ಚ ಪ್ಲಾಸ್ಟಿಕ್ ತ್ಯಾಜ್ಯ ಇಲವರಿ ಬಾರಿ ಕಷ್ಟ ಒಂದುಂಡು ಐನು ದಕ್ಕುನ ವಸ್ತುಂದು ಎನ್ನಂದೆ ಐನು ಪಿರ ಕಳಸು ನಂಚ ಮಲ್ಪಲಿಂದ ಪನ್ಪನೆಕ್ ಒಡಿಪು ಜಿಲ್ಲೆಡು ಪ್ಲಾಸ್ಟಿಕ್ ತ್ಯಾಜ್ಯದ ಕಟ್ಟಿದಿನ ಮಾರ್ಗ ಸಾಕ್ಷಿಯಾದುಂಡು 4 ವರ್ಷದ ಒಡಿಪು ಅಲೆವರು ಗ್ರಾಮ ಪಂಚಾಯತ್ ಸುತ್ತಡು ಪ್ಲಾಸ್ಟಿಕ್ ತ್ಯಾಜ್ಯದ ಪ್ರಯೋಗವಾದ 300 ಮೀಟರ್ ಉದ್ದದ ಮಾರ್ಗ ಮಲ್ತದಿತ್ತಂಡ 2 ವರ್ಷದುಂಬು ಕುಂದಾಪುರ ಮರವಂತ ಗ್ರಾಮ ಪಂಚಾಯತ್ ಸುತ್ತಡು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆದಡಿಟ್ಟು 120 ಮೀಟರ್ ಉದ್ದದ ಮಾರ್ಗನು ಪ್ಲಾಸ್ಟಿಕ್ ತ್ಯಾಜ್ಯ ಗಳಿಸದ ಮಲ್ತದಿತ್ತಂಡ ಈ 2 ಮಾರ್ಗಲ ಇತ್ತಲ ಎಡ್ಡೆ ಉಂಡು ಪ್ಲಾಸ್ಟಿಕ್ ತ್ಯಾಜ್ಯ ಪಿರಗಳಸುನ ಬಗೆಟ್ 2017 ಡಿಸೆಂಬರ್ 10 ಸ್ವಚ್ಛ ಭಾರತ್ ಮಿಷನ್ ಯೋಜನೆದಡಿಟ್ಟು ಕಾರ್ಯಕಾರ ಒಂಜಿ ಒಡಿಪು ಜಿಲ್ಲಾ ಪಂಚಾಯತ್ ನಡತಿತ್ತಂಡ ಪ್ಲಾಸ್ಟಿಕ್ ತ್ಯಾಜ್ಯ ಗಳಸದ ಮಾರ್ಗ ಮಲ್ಪನ ಬಗೆಟ್ ಪದ್ಮಶ್ರೀ ಪ್ರಶಸ್ತಿ ಪಡಿತನ ಪ್ಲಾಸ್ಟಿಕ್ ಮ್ಯಾನ್ ಪುಗಾರ್ತೆದ ತಮಿಳುನಾಡ್ದ ಡಾಕ್ಟರ್ ವಾಸುದೇವನ್ ಜಿಲ್ಲೆದ ಬೇತೆ ಬೇತೆ ಇಲಾಖೆ ಬೊಕ್ಕ ಸಂಸ್ಥೆಲಿನ ಇಂಜಿನಿಯರ್ಲು ಬೊಕ್ಕ ಅಧಿಕಾರಿಗಳಿಗೆ ತರಬೇತಿ ಕೊಡ್ದಿತ್ತರ ಐಡ್ದು ಬೊಕ್ಕ ಜಿಲ್ಲೆಡು ಸುರುತ ಸೆಡ್ತೆ ಅಲೆವರು ಗ್ರಾಮ ಪಂಚಾಯತ್ ಸುತ್ತಡು ಪ್ರಯೋಗವಾದ 300 ಮೀಟರ್ ಉದ್ದದ ಮಾರ್ಗ ಮಲ್ತದಿತ್ತಂಡ 3 ವರ್ಷ ಆಂಡಲ ಒಂಜಿ ಗುರಿಗುಂಡಿ ಬುಡ್ದುಜೆ ಹೆಚ್ಚ ವರ್ಷ ಬಾಲ್ತರ ಬರ್ಪನ ಮಾತ್ರ ಹತ್ತು ಐನು ತೂವನ ಕಡ್ಚಲ ಕಮ್ಮಿ ಪನ್ಪನೆಗೊಂದು ಸಾಕ್ಷಿಯಾದುಂಡು 1 ಕಿಲೋಮೀಟರ್ ಮಾರ್ಗಗೂ 100 ಕಿಲ ಹಾಳು ಪ್ಲಾಸ್ಟಿಕ್ ತ್ಯಾಜ್ಯ ಕಳಸದ ಡಾಮರ್ ಒರಿಪಾವುಲಿ ಪ್ಲಾಸ್ಟಿಕ್ ತ್ಯಾಜ್ಯ ಮಲ್ಲ ಸಮಸ್ಯೆದ ಈ ಕಾಲಡು ಒಡಿಪು ಜಿಲ್ಲಾ ಪಂಚಾಯತದ ಈ ಗೆಲ್ಪೆದ ಪ್ರಯೋಗ ರಾಜ್ಯಕ್ಕೂ ಮಾತ್ರ ಹತ್ತು ದೇಶಕ್ಕೆ ಮಾದರಿಯಾತಂಡ ಒಡಿಪು ಜಿಲ್ಲೆ ಬ್ರಹ್ಮಾವರದ ಮಂದಾರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವರ್ಷಾದಿ ಜಾತ್ರೆಡ ಅಂಗಾರ ಶ್ರೀ ಮನ್ಮಹಾರ ತೋತ್ಸವ ನಡತಂಡ ಒಡಿಪು ಜಿಲ್ಲೆ ಬ್ರಹ್ಮಾವರದ ಮಂದಾರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ವರ್ಷಾದಿ ಜಾತ್ರೆ ನಡ್ತೊಂದುಂಡು ಅಂಗಾರೆ ಶ್ರೀ ಮನ್ಮಹಾರ ರಥೋತ್ಸವಕ್ಕೂ ಅಟ್ಟಣೆ ಆದಿತ್ತಂಡ ಮಧ್ಯಾಹ್ನ ದೇವಿಯರ್ನ ದರ್ಶನ ಬಲಿಯಾದ ದೇವಿರು ತೇರಿ ಏರಿಯರು ಬಯ್ಯಗ ತೇರ್ದ ಉಚ್ಚೆಯ ಬಿಡಿಮರ್ದ ಪ್ರದರ್ಶನ ತರಾವರಿ ವೇಷಭೂಷಣ ಬ್ಯಾಂಡ್ ಚೆಂಡೆ ಕೊಂಬು ವಾದ್ಯ ಮೇಳದ ಒಟ್ಟುಗು ಭಾರಿ ಕೌಜಿಡ್ ನಡತಂಡು ಊರು ಪರ ಊರ್ಲೆನ ಭಕ್ತರು ವರ್ಷಾದಿ ಜಾತ್ರೆ ತೇರ್ದ ಉಚ್ಚೇಡು ಪಾಲ್ದಿತ್ತೊಂಡ್ಯರು
ಉಳ್ಳಾಲ ಸೇನೆರೆ ಬೈಲ್ದ ಶ್ರೀ ವಲಚಿಲ್ಲಾಯ ವ್ಯಾಘ್ರ ಚಾಮುಂಡಿ ಬೊಕ ಪರಿವಾರ ಶಕ್ತಿಲನ ದೈವಸ್ಥಾನಡು ಗುರುವಾರ ಬ್ರಹ್ಮಕಲಶ ಅಟ್ಟಣೆ ಮಲ್ತದೇರ ಆಲೆಕ್ಕುಡು ಅಂಗಾರೆ ಬಯ್ಯಗ ಬುಧ ಕಾಣಿಕೆ ಮೆರವಣಿಗೆ ಬೊಕ ಬುಧರ ಕಾಂಡೆ ಶ್ರೀ ನಾಗ ರಕ್ತೇಶ್ವರಿ ಪ್ರತಿಷ್ಠೆ ಮಲ್ತದ ಕಲಶ ಮೈತೇರ ಉಳ್ಳಾಲ ಸೇನೆರೆ ಬೈಲ್ದ ಶ್ರೀ ಒಳಚಿಲ್ತಾಯ ವ್ಯಾಘ್ರ ಚಾಮುಂಡಿ ಬೊಕ ಪರಿವಾರ ಶಕ್ತಿಲನ ದೈವಸ್ಥಾನಡು ಪಿರಪ ಪ್ರತಿಷ್ಠೆದ ಕಾರ್ಯಲು ವೇದಮೂರ್ತಿ ವಾಮಂಜೂರು ಅನಂತ ಉಪಾಧ್ಯಾಯರ ದುಂಬಾಳ್ತೆಡು ಉಳ್ಳಾಲ ಉಳಿಯದ ಶ್ರೀ ಉಳ್ಳಾಲ್ದಿ ಧರ್ಮರಸರ್ನ ಕ್ಷೇತ್ರದ ಧರ್ಮದರ್ಶಿ ದೇವು ಮೂಲ್ಯ ನೇತದ ನಡತೊಂದುಂಡು ಅಂಗಾರೆ ಬಯ್ಯಗ ಉಳ್ಳಾಲ ಉಳಿಯದ ಶ್ರೀ ಉಳ್ಳಾಲ್ದಿ ಧರ್ಮರಸರ್ನ ಕ್ಷೇತ್ರಡು ಪುದೆಕಾಣಿಕೆ ಮೆರವಣಿಗೆ ನಡಪಾಯಿರ ಐಡ್ದು ಬೊಕ್ಕ ಜಾಗೆ ಸುದ್ದೆ ರಕ್ತೋಷ ಬಲಿ ನಾಗೆ ಲೆಕ್ಕಸಿರಿ ಬಿಂಬಾದಿವಾಶ ನಡಪಾಯಿರ ಬುಧವಾರ ಕಂಡ ಪ್ರತಿಷ್ಠಾ ಹೋಮ ಶ್ರೀನಾಗ ಲೆಕ್ಕೆಸಿರಿ ಪ್ರತಿಷ್ಠೆ ಮಲ್ತದ 25 ಕಲಶ ಮೈತೇರ ಅಶ್ಲೇಷ ಬಲಿಯಾದ ಪ್ರಸನ್ನ ಪೂಜೆ ಮಲ್ತದ ಮಧ್ಯಾಹ್ನ ಭಕ್ತರಿಗೆ ನುಪ್ಪು ಪ್ರಸಾದ ಸೇವೆ ನಡತಂಡ ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ಶ್ರೀಕಾಂತ ಅರಸು ಬಿತ್ಲು ಪ್ರಧಾನ ಕಾರ್ಯಂತರ ಭಾಸ್ಕರ ಸೇನೆರ ಬೈಲು ಪಣವದ ಅಧಿಕಾರಿ ರಾಜೇಶ್ ಪುತ್ರನ್ ಬಕ ಮಾತಾ ಪದಾಧಿಕಾರಿಲು ಸದಸ್ಯರು ಬ್ರಹ್ಮ ಕಲಶ ಸಮಿತಿದ ಗುರುಕಾರ್ಯರು ರಾಜೇಶ್ ಉಳಿಯ ಕಾರ್ಯ ಗುರುಕಾರ್ಯರು ನಿತಿನ್ ರಾಜ್ ಬಂಡಿಕೊಟ್ಟ ಪ್ರಧಾನ ಕಾರ್ಯಂತರ ವಿಶ್ವನಾಥ ಬಂಗೇರ ಬಕ ಮಾತಾ ಪದಾಧಿಕಾರಿಲು ಸದಸ್ಯರು ಈ ಪುರ್ತುಡಿತ್ತರ ಗುರುವಾರ ಕಾಂಡೆ ಅವ್ರ ಮನಲ್ಪೇಕ ದೈವಲೆನ ಪ್ರತಿಷ್ಠೆ ಬಕ ಮಧ್ಯಾಹ್ನ ಪದ್ರಡೇಕ ಬ್ರಹ್ಮ ಕಲಶ ನಡಪಾಯರ ಅಟ್ಟಣೆ ಮಲ್ದೇರ ಸರ್ವಮಂಗಲ ಮಾಂಗಲ್ಯೆ ಓಂ ತತ್ಸತ್ ದೇವರ ಸಕಾಲ
ಉಡುಪಿ ಜಿಲ್ಲೆ ಕಾಪು ತಾಲೂಕದ ಕುರ್ಕಾಲ್ ಶಂಕರಪುರದ ಶ್ರೀ ಧೂಮಾವತಿ ಬೊಕ್ಕ ಪರಿವಾರ ದೈವಲೆನ ದೈವಸ್ಥಾನ ಬಿಳಿಯಾರ್ಡ್ ಹೊಸಗುಂಡ ಜುಮಾದಿ ಕಟ್ಟೆ ಬೊಕ್ಕ ಕೊಡಿಯಡಿ ಅಗ್ರಶಾಲಾ ಗೋಪುರ ಸಮರ್ಪಣೆ ದೈವ ಪ್ರತಿಷ್ಠೆದಲೆ ಕೊಡು ಕಾಲದಿ ನೇಮ ನಡಪಾಯಿರು. ತುಳುನಾಡ ಸತ್ಯಲೆಡು ಒಂಜಿ ಪ್ರಧಾನ ರಾಜಂದೈವಾದುಪ್ಪನ ಜುಮಾದಿ ಒಟ್ಟುಗು ಬಂಟನ್ಲ ಪತ್ತೊಂದು ತುಳುವ ಮನ್ನಡ ನೆಲೆ ಉಡ್ದು ಜನಮಾನಿಲೆನ ಆರಭರ ತೂವೊಂದುಂಡು. ಕುಟುಂಬಗೂ ಕುಟುಂಬ ದೈವಲ ಅಂದ್ ಗ್ರಾಮಗೂ ಗ್ರಾಮ ದೈವಲ ಅಂದ್ ಲೋಕುಡು ಸೂರ್ಯಚಂದ್ರರು ಇತ್ತಿ ಕಾಲ ಮುಟ್ಟಲ ನಾಡು ಬೊಕ್ಕ ನಮ್ಮಿಂಚೆ ಸಂಸಾರನು ಬೊಲ್ಯಾದ ಕುರ್ಪುನ ಸತ್ಯಲೆಗ್ ಕಾಲ ಕಾಲಗು ಸರಿಯಾದ ತಂಬಿಲ ಕೋಲನೇಮ ಕುರಂದು ಬೈದೇರ. ಉಡುಪಿ ಜಿಲ್ಲೆ ಕಾಪು ತಾಲೂಕದ ಕುರ್ಕಾಲ ಶಂಕರಪುರದ ಶ್ರೀ ಧೂಮಾವತಿ ಬೊಕ್ಕ ಪರಿವಾರ ದೈವಲನ ದೈವಸ್ಥಾನ ಬಿಳಿಯಾರ್ಡ್ ಹೊಸಗುಂಡ ಜುಮಾದಿ ಕಟ್ಟೆ ಬೊಕ್ಕ ಕೊಡಿಯಡಿ ಅಗ್ರಶಾಲಾ ಗೋಪುರ ಸಮರ್ಪಣೆ ದೈವ ಪ್ರತಿಷ್ಠೆ ಆದ ಕಾಲಾದಿ ನೇಮ ನಡತಂಡ. ಜುಮಾದಿ ಬೊಕ್ಕ ಬಂಟನ ನೇಮ ಪರಿವಾರ ದೈವಲೆನ ನೇಮ ಆದ ಊರು ಪರ ಊರ್ಲೆನ ಭಕ್ತರ ಬೂಲ್ಯ ಪ್ರಸಾದದ ತಂದು ದೈವಲೆನ ಇಂಬು ನಟ್ಟೊಂಡಿರ. ಧೂಮಾವತಿ ಬೊಕ್ಕ ಪರಿವಾರ ದೈವಲೆನ ದೈವಸ್ಥಾನ ಬಿಳಿಯಾರ್ದ ಆಡಳಿತ ಮಂಡಳಿ ಪದಾಧಿಕಾರಿಗಳು ಜೀರ್ಣೋದ್ಧಾರ ಸಮಿತಿದ ಪದಾಧಿಕಾರಿಗಳು ಸದಸ್ಯರು ಈ ಪೊರ್ತುಡಿಕ್ತೇರ. ಕಾರ್ಲ ಕ್ಷೇತ್ರಡು ಓಟದ ಕಲಕು ಜತ್ತಿನ ಶ್ರೀರಾಮ ಸೇನೆ ತಾಪಕಿರ ಪ್ರಮೋದ್ ಮುತಾಲಿಕ್ ತನಕ ಓಟದ ಒಟ್ಟುಗು ₹100 ನೋಟು ಕೊರ್ಲೆ ಎಂದು ಕೇಂದಿದ್ದೇರ. ಐಕ್ ಕ್ಷೇತ್ರದ ಶಾಸಕೆ ಮಂತ್ರಿ ವಿ ಸುನಿಲ್ ಕುಮಾರ್ ಈರನ ಪಂಥ ಓಟುಗ 10 ನೋಟುಗ ಅಂದ್ ಪ್ರಶ್ನೆ ಪಾಡ್ದಿತ್ತದ ಐಕ್ ಮುತಾಲಿಕ್ ಎದುರುತ್ತರ ಕೊಡ್ತೇರ. ಕಾರ್ಲ ಕ್ಷೇತ್ರಡು ಓಟದ ಕಲಕು ಜತ್ತಿನ ಶ್ರೀರಾಮ ಸೇನೆ ತಾಪಕಿರ ಪ್ರಮೋದ್ ಮುತಾಲಿಕ್ ತನಕ ಓಟದ ಒಟ್ಟುಗು ₹100 ನೋಟು ಕೊರ್ಲೆ ಎಂದು ಕೇಂದಿದ್ದೇರ. ಐಕ್ ಕ್ಷೇತ್ರದ ಶಾಸಕೆ ಮಂತ್ರಿ ವಿ ಸುನಿಲ್ ಕುಮಾರ್ ಈರನ ಪಂಥ ಓಟುಗ 10 ನೋಟುಗ ಅಂದ ಪ್ರಶ್ನೆ ಪಾಡ್ದಿದ್ದೇರ. ಇತ ಮಾಧ್ಯಮಗು ಪಿರ ಅಭಿಪ್ರಾಯ ತಿರಿಪಾಯಿನ ಮುತಾಲಿಕ್ ಸುನಿಲ್ ಕುಮಾರ್ಗೆ ಎದುರುತ್ತರ ಕೊಡ್ತೀರ. ತಾನು ಕಾರ್ಲಾಡ್ದು ಓಟುಗು ಉಂತಿ ನೆಡ್ದು ಸುನಿಲ್ ಕುಮಾರ್ ಪೋಡಿ ತೊಂದುಲೇರ ದುಡ್ಡುಗದ ತಾನು ಬೆಳಗಾವಿಡ್ದು ಕಾರ್ಲಗ್ ಬರೊಂದಿಜ್ಜಿ ದುಡ್ಡು ಮಲ್ಪಡುಂದಾಂಡ ಎಂಕ್ 45 ವರ್ಷ ಬೋಡುಂದಿಜ್ಜಿ ಸುನಿಲ್ ಕುಮಾರ್ ಓಲಿತ್ತೆರ ಇತ್ತೆ ಓಲುಲ್ಲೆರ ಇತ್ತೆ ದಾನೆ ಮಲ್ತೊಂದುಲ್ಲೆರ ಪನ್ಪನೇನು ಪಿರೋರ ತೋಲ್ನೆ ಅಂದ ಕೇನುಂಡೆರ. ಪ್ರಮೋದ್ ಮುತಾಲಿಕ್ ಕಾಸ್ ಮಲ್ಪನೆ ಅತ್ತು ಕಾರ್ಯಕರ್ತರನ ಸಂಚಾರ ವನಸ್ ತೆನಸ್ ತಿರ್ಗಾಟಗು ₹100 ಕೇಂದೆ. ಕಾರ್ಲದ ಹಳ್ಳಿ ಮುಟ್ಟೆರೆ ತಾನೂರಿಯೇ ಪಾದಯಾತ್ರೆ ಮಲ್ಪರ ಸಾಧ್ಯ ಇಜ್ಜಿ ಡೋಂಗಿ ಹಿಂದುವಾದ ಭ್ರಷ್ಟಾಚಾರಗೂ ಎದುರು ತಾನು ಪೊರ್ಂಬ್ಯರೆ ಬೈದೆ ಅಸಲ್ ಹಿಂದುತ್ವ ತೋಜಾರೆ ಕಾರ್ಲಗ್ ಬೈದೆ. ತಾನು ಈರನಂಚ ಆಸ್ತಿ ಬ್ಯಾಂಕ್ ಕಾಸು ಬೇತಕ್ಲ ಪುದರಡು ಜಾಗೆ ಮಲ್ತದಿತ್ತಂಡ ಕಾಸ್ಕೆಂದುವೆ ಎನಡದಾಲ ಇಜ್ಜೆ ಅಂಚಾದ ಜನಕ್ಲಿಡ್ದು ಕಾಸಕ್ಕೆ ನೊಂದುಲ್ಲೆ ಅಂದು ಪ್ರಮೋದ್ ಮುತಾಲಿಕ್ ಮಂತ್ರಿ ಸುನಿಲ್ ಕುಮಾರ್ಗೆ ಪಂತೇರ. ಸುನಿಲ್ ಕುಮಾರ್ ಅವರು ಟ್ವಿಟ್ಟರ್ ಮೂಲಕ ಒಂದು ಹೇಳಿಕೆಯನ್ನು ಕೊಟ್ಟಿದ್ದನ್ನು ನಾನು ಒಂದು ದೃಷ್ಟಿಯಿಂದ ಆತಂಕಕ್ಕೊಳಗಾಗಿದ್ದಾರೆ ಅಂತನ್ನುವಂಥದ್ದಂತೂ ಸ್ಪಷ್ಟವಾಗಿ ಹೇಳ್ಬೋದು. ಇನ್ನು ಎರಡನೇದು, ದುಡ್ಡಿಗೋಸ್ಕರ ನಾನು 45 ವರ್ಷ ಆಯಿತು ಬೆಳಗಾವಿನಿಂದ ಕಾರ್ಕಳವರೆಗೆ ಬರಬೇಕಾಗಿಲ್ಲ. ಬರೀ ದುಡ್ಡಿಗೋಸ್ಕರನೇ ಇಲ್ಲಿವರೆಗೆ ಬರಬೇಕಾಗಿಲ್ಲ. ಹಾಗೆ ದುಡ್ಡೇ ಗಳಿಸಬೇಕಾಗಿತ್ತು ಅಂತ ನನಗೆ 45 ವರ್ಷ ಬೇಕಾಗಿರಲಿಲ್ಲ. ಇಷ್ಟೊತ್ತಿಗೆ ನಾನು ಏನೇನೋ ಆಗ್ತಿದ್ದೆ, ನಿಮ್ಮ ತರಹನೇ ಸಾಕಷ್ಟು ಗಳಿಕೆ ಮಾಡಿಕೊಂಡು ಇರ್ತಿದ್ದೆ. ಆದರೆ ದುಡ್ಡಿಗೋಸ್ಕರ ಬಂದಿಲ್ಲ. ಸುನಿಲ್ ಕುಮಾರ್ ಅವರೇ, ನಿಮ್ಮ ಆತ್ಮಾವಲೋಕನ ಮಾಡ್ಕೊಳ್ಳಿ. ನೀವು ಎಲ್ಲಿದ್ರಿ, ಈಗ ಎಲ್ಲಿ ತಲುಪಿದಿರಿ, ಏನಾಗಿದ್ರಿ, ಇವತ್ತು ಏನಾಗಿದ್ದೀರಿ ಅಂತನ್ನುವಂಥದ್ದು ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ಜನ ಅಂತೂ ಮಾತಾಡ್ಕೊಳ್ತಾ ಇದ್ದಾರೆ,
ಜನ ಇವತ್ತು ನಿಮ್ಮನ್ನು ಎಲ್ಲಿ ಕಳಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಆದರೆ ಈ ರೀತಿಯ ಮಾನಸಿಕತೆ, ಹತಾಶೆ ಮನೋಭಾವನೆಯಿಂದ ನೀವು ವ್ಯಕ್ತಪಡಿಸಿದಿರಿ ಅಂತ ಅನ್ನೋದು ಗೊತ್ತಾಗುತ್ತೆ. ಮುತಾಲಿಕ್ ಹಣ ಮಾಡುವಂಥವನ್ನಲ್ಲ. ಮುತಾಲಿಕನ ಮೇಲೆ ಈ ರೀತಿಯ ಆರೋಪ ಮಾಡಿದ್ದು ಇದು ನಿಮಗೆ ಶೋಭೆ ತರುವಂಥದ್ದಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. 100ಕ್ಕೆ 100 ಹೇಳ್ತೀನಿ. 100 ರೂಪಾಯಿ ಇವತ್ತು ನಾನು ಕೇಳಿದ್ದು ನಮ್ಮ ಕಾರ್ಯಕರ್ತರ ಓಡಾಟ, ಊಟ, ತಿಂಡಿ, ಪ್ರವಾಸ, 40 ಹಳ್ಳಿಗಳಿಗೆ ಹೋಗಿ ತಲುಪಬೇಕು ಅಂತಂದರೆ ಏನು ಪಾದಯಾತ್ರೆ ಮಾಡೋಕ್ಕಾಗೋಲ್ಲ. ನನ್ನ ಕಡೆಗೆ ಹಣ ಇಲ್ಲ, ನನ್ನ ಕಡೆಗೆ ಯಾವುದೇ ರೀತಿಯ ಆಸ್ತಿ ಇಲ್ಲ. ಸೊ ನಾನು ಮತದ ಜೊತೆಗೆ 100 ರೂಪಾಯಿ ಕೊಡಿ. ಇವತ್ತು ಏನು ಸಾಧಿಸಬೇಕು, ನಿಮ್ಮ ಮನಸ್ಸಿನಲ್ಲಿ ತುಡಿತ ಏನಿದೆ, ನಿಮ್ಮ ಮನಸ್ಸಿನಲ್ಲಿ ಆತಂಕ ಏನಿದೆ, ಇವತ್ತು ಢೊಂಗಿ ಹಿಂದುವಾದ ಅಂತನ್ನುವಂಥದ್ದು ಏನಿದೆ, ಇವತ್ತು ಭ್ರಷ್ಟಾಚಾರ ಅಂತನ್ನುವಂಥದ್ದು ತುಂಬಿ ತುಳುಕ್ತಾ ಇದೆ. ಸೊ ಮತದಾರರಿಗೆ ಹೇಳ್ತಾ ಇದ್ದೀನಿ, ನಿಜವಾದ ಅಸಲಿ ಹಿಂದುತ್ವ ಅನ್ನುವಂಥದ್ದು ಏನು, ಗೋಮಾತೆಯ ರಕ್ಷಣೆ ಅಂದರೆ ಏನು, ಹಿಂದೂ ಕಾರ್ಯಕರ್ತರು ಅವರ ಕಷ್ಟ ಸುಖಕ್ಕೆ ಸ್ಪಂದಿಸೋದಂದ್ರೆ ಏನು, ಇದನ್ನು ನಾನು ತೋರಿಸ್ಕೊಡ್ಬೇಕು ಅಂತನ್ನುವಂಥ ಹಿನ್ನೆಲೆಯಲ್ಲಿ ಮತದಾರರಿಗೆ ನಾನು ಕೇಳ್ತಾ ಇದ್ದೀನಿ. ನಿಮ್ಮ ಮತದ ಜೊತೆಗೆ 100 ರೂಪಾಯಿ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಇದರಲ್ಲಿ ಹಣಕ್ಕೋಸ್ಕರ ಅಂತನ್ನುವಂಥದ್ದಲ್ಲ. ಏನೋ ದುಡ್ಡು ಮಾಡ್ಕೊಂಡು ನಾನು ಎಲ್ಲೋ ತೊಗೊಂಡು ಹೋಗಬೇಕಾಗಿಲ್ಲ, ಇಲ್ಲೇ ಖರ್ಚಾಗತ್ತೆ. ಈಗ ಇವತ್ತು 100 ಕಾರ್ಯಕರ್ತರು ಬಂದಿದ್ದಾರೆ. ಊಟ ತಿಂಡಿ ವ್ಯವಸ್ಥೆಗೋಸ್ಕರ, ಓಡಾಟಕ್ಕೋಸ್ಕರ ಬೇಕಾಗತ್ತೆ. ನಿಮ್ಮ ಥರ ನಾನು ಆಸ್ತಿ ಮಾಡಿದರೆ, ನಿಮ್ಮ ಥರ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದರೆ, ನಿಮ್ಮ ಥರ ನಾನು ಜಮೀನುಗಳನ್ನು ಬೇನಾಮಿ ತೊಗೊಂಡಿದ್ರೆ ನಾನು ಇದನ್ನು ಕೇಳ್ತಾ ಇರಲಿಲ್ಲ. ನನ್ನ ಹತ್ರ ಏನೂ ಇಲ್ಲದರಿಂದ ನಾನು ಹಣ ಕೇಳಬೇಕಾಗಿದೆ, ಕೇಳ್ತಾ ಇದ್ದೀನಿ. ಈ ವರ್ಷದ ಅಖೇರಿಗೆ ಸೌದಿ ಅರೇಬಿಯಾ ದೇಶ ಕಡೀರ್ದ ಸರ್ತಿ ಪೊಂಜುವರ್ತಿನ ಮಿತ್ತ ಬಾನಯಾತ್ರೆಗೆ ಕಡುಪುಡ್ದು ಕೊರ್ಪುಂಡು ರಡ್ಡು ಸರತ 23 ರಡ್ಡನೆದ 3ನೇ ತಿಂಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಮಿಷನ್ ಸೌದಿದ ಅಂಜು ಗಗನಯಾತ್ರೆ ಅಲಿ ಅಲ್ ಕರ್ನಿಯರ್ನ ಒಟ್ಟುಗು ಪೊಂಜು ಗಗನಯಾತ್ರೆ ರಯ್ಯಾನ ಬರ್ನಾವಿ ಸೇರನ್ವೇರು. ಈ ವರ್ಷದ ಅಕ್ಕಿರಿಗೆ ಸೌದಿ ಅರೇಬಿಯಾ ದೇಶದ ಸುರೂತ ಬಾನಯಾತ್ರದ ಪೊಂಜೋನು ಮಿತ್ತ ಬಾನಯಾತ್ರೆ ಕಡಪಡ್ದು ಕೊರ್ಪುಂಡು ರಡ್ಡು ಸರತ 23 ರಡ್ಡನೆದ 3ನೇ ತಿಂಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಮಿಷನ್ ಸೌದಿದ ಅಂಜು ಗಗನಯಾತ್ರೆ ಅಲಿ ಅಲ್ ಕರ್ನಿಯರ್ನ ಒಟ್ಟುಗು ಪೊಂಜು ಗಗನಯಾತ್ರೆ ರಯಾನ ಬರ್ನಾವಿ ಸೇರೊನ್ವೇರ. ಗಗನಯಾತ್ರೆಲು AX ರಡ್ಡು ಮಿತ್ತ ಬಾನ ಕಾರ್ಯಾಚರಣೆದ ಕರ್ತವ್ಯಡು ಉಪ್ಪುನಕ್ಲೆನ್ ಸೇರುವೆರು ಬೊಕ್ಕ ಅಮೆರಿಕೊಡ್ದು ಮಿತ್ತ ಬಾನಗು ಇರುವೆರಂದು ಸಂಸ್ಥೆ ಪಂತಂಡ. ಸೌದಿ ಅರೇಬಿಯಾ ದೇಶ ಕೈತಾಲ್ದ UAEದ ಪಜ್ಜಲದಂಚ ದುಂಬು ಪೈರೈತದ UAE 2018 ತನ್ನ ಜನಕ್ಲೆಡುವರಿಯನ್ನ ಮಿತ್ತ ಬಾನುಗು ಕಡಪರ್ನ ಸುರೂತ ಅರಬ್ ದೇಶ ಆದುಂಡು. ಗಗನ ಯಾತ್ರೆ ಅಜ್ ಅಲ್ ಮನ್ಸೂರಿ ISS ದಿನ ಕರಿತೇರು ಬೊಕ್ಕುರಿ ಒಟ್ಟುಗಿತ್ತಿನ ಸುಲ್ತಾನ್ ಅಲ್ ನೇಯಾದಿಲ ಈ ತಿಂಗಳದ ಕಿರಿಡು ಗಗನಯಾತ್ರೆ ಮಲ್ಪುವೇರ. ಮಿತ್ತ ಬಾನದ ಸುಲ್ತಾನನ್ನು ಪುದರುಪ್ಪುನ 41 ವರ್ಷದ ನೇಯಾದಿ ಸ್ಪೇಸ್ ಎಕ್ಸ್ ಫಾಲ್ಕನ್ ಓರ್ಮ ರಾಕೆಟ್ ಆಚೆ ತಿಂಗಳು ಮಿತ್ತ ಬಾನುಡಿತ್ತಿನ ಸುರೂತ ಅರಬ್ ಗಗನಯಾತ್ರೆ ಆಯಿರುವುಲ್ಲೇರ. 2017 ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅಧಿಕಾರಗೂ ಬತ್ತಿಬೊಕ್ಕ ಪೊಂಜೋಲೆಗ ಗಾಡಿ ಬಿಡಿಯರ ಬೊಕ್ಕ ಇಲ್ಲಲ್ದ ಅಂಜು ಇಜ್ಜಂದೆ ಪಿದೆ ದೇಶುಗ್ಲ ಪೊಯರೆ ಒಪ್ಪಿಗೆ ಕೊಡ್ತುಂಡು. ಬೇಲೆಟ್ಲ ಪೊಂಜೋಲೆನ ಪಾಲು 2014 17% 37% ರಡ್ಡು ಪಾಲ್ಗೆ ಎಡ್ದುಂಡು. ಸೌದಿ ಅರೇಬಿಯಾ ಮಿತ್ತ ಬಾನುಗೇರು ಒಂದು ಶುರುವಾತ್ 1985 ಸೌದಿ ರಾಯಲ್ ಪ್ರಿನ್ಸ್ ಸುಲ್ತಾನ್ ಬಿನ್ ಸಲ್ಮಾನ್ ಬಿನ್ ಅಬ್ದುಲ್ ರಿಸ್ ವಾಯುಪಡೆತ ಪೈಲಟ್ US ಒಟ್ಟು ಸೇರಾಯಿನ ಮಿತ್ತಬಾನ ಕಾರ್ಯಾಚರಣೆ ಪಾಲ್ದಿತ್ತೊಂದು ಮಿತ್ತಬಾನ ಸಂಚಾರ ಮಂತಿನ ಕಡೀರ್ದ ಅರಬ್ ಮುಸ್ಲಿಂ ಪಂಪನ ಪೆರ್ಮೆಗ್ ಸಂದಿದ್ದೇರ. ಹಿಂದೂ ಜಾಗರಣ ವೇದಿಕೆ ಬಂಟ್ವಾಳ ತಾಲೂಕು ಘಟಕದ ನೆಲೆಟ್ ಶಿವರಾತ್ರಿದಲ್ಲಿ ಕೊಡು ಶ್ರೀ ಕ್ಷೇತ್ರ ಕಾರಿಂಜದ ರಕ್ಷಣೆಗಾದು ಬೊಕ ಲೋಕದ ಕಲ್ಯಾಣಗಾದ 2ನೇ ವರ್ಷದ ಶಿವ ಮಾಲಾಧಾರಣೆ ಕಾರ್ಯಕ್ರಮ ಫೆಬ್ರವರಿ 14 18 ಮುಟ ಅಟ್ಟಣೆ ಮಲ್ದಾಂದ್ ಹಿಂದೂ ಜಾಗರಣ ವೇದಿಕೆದ ಪುತ್ತೂರು ಜಿಲ್ಲಾ ಜತೆ ಸಂಚಾಲಕರು ನರಸಿಂಹಮಾಣಿ ತೆರಿಪಾದಿರ. ಹಿಂದೂ ಜಾಗರಣ ವೇದಿಕೆದ ಪುತ್ತೂರು ಜಿಲ್ಲಾ ಜತೆ ಸಂಚಾಲಕರ ನರಸಿಂಹಮಾಣಿ ಸುದ್ದಿಗುಟ್ಟೋಡು ಪಾತಿರ್ದು ಹಿಂದೂ ಜಾಗರಣ ವೇದಿಕೆ ಬಂಟ್ವಾಳ ತಾಲೂಕು ಘಟಕದ ನೆಲೆಟ್ ಶಿವರಾತ್ರಿದಲ್ಲಿ ಕೊಡು ಶ್ರೀ ಕ್ಷೇತ್ರ ಕಾರಿಂಜದ ರಕ್ಷಣೆಗಾದ ಬೊಕ ಲೋಕದ ಕಲ್ಯಾಣಗಾದ 2ನೇ ವರ್ಷದ ಶಿವ ಮಾಲಾಧಾರಣೆ ಕಾರ್ಯಕ್ರಮ ಫೆಬ್ರವರಿ 14 18 ಮುಟ ಅಟ್ಟಣೆ ಮಲ್ದಾಂದು ಪಂಡ್ಯರ. ಫೆಬ್ರವರಿ 14 ಕಾರ್ಯಕರ್ತೆಯರು ಮಾಲೆ ಪಾಡ್ವೇರು. ಶಿವರಾತ್ರದ ದಿನ 15 ಶನಿವಾರ ಬಯ್ಯ ಬಂಟ್ವಾಳ ತಾಲೂಕು ಒಗ್ಗಾಡ್ದ ಕಾರಿಂಜ ಕ್ಷೇತ್ರ ಮಟ್ಟ ಶಿವಮಾಲ
ಸಂಕೀರ್ತನ ಯಾತ್ರೆ ಬೊಕ್ಕ ಕೋಟಿ ಶಿವನಾಮ ಜಪ ನಡಪರೆ ಉಂಡು. ಕಾರಿಂಜ ಕ್ಷೇತ್ರದ 2 ಕಿಲೋಮೀಟರ್ ಸುತ್ತನು ಧಾರ್ಮಿಕ ಸೂಕ್ಷ್ಮ ವಲಯ ಅಂದ ಘೋಷಣೆ ಮಲ್ಪರೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸರಕಾರಗೂ ಪ್ರಸ್ತಾಪ ಕಡಪೊಡ್ದಿದ್ದದು. ಐನ್ ಸರಕಾರ ವಿಧಾನಸಭೆಟ್ಟು ದುಂಬುದಿದ್ದು ಒಪ್ಪಿಗೆದ ತುನುಂದು ನರಸಿಂಹಮಾಣಿ ಒತ್ತಾಯ ಮಲ್ತಿರ. ಹಿಂದೂ ಜಾಗರಣ ವೇದಿಕೆದ ನಾಯಕರು ತಿರುಮಲೇಶ್ ಬುಳ್ಳೂರು, ರವಿ ಕೆಂಪುಗುಡ್ಡೆ, ಸಂತೋಷ್ ಹೊರ್ನಾಡ್ ಸುದ್ದಿ ಕೊಟ್ಟುಡಿತ್ತಾರೆ. 14 ವರ್ಷಗಳ ನಿರಂತರ ಹೋರಾಟದಿಂದ ದಕ್ಷಿಣದ ಭೂ ಕೈಲಾಸ ಎಂದೇ ಪ್ರಸಿದ್ಧಿಯನ್ನು ಪಡೆದಿರುವಂಥ 4 ಯುಗಗಳಿಂದ ರಾಮನ ಕಾಲದಿಂದ ಪಾಂಡವರ ಕಾಲದಿಂದಲೂ ಪೂಜಿಸಲ್ಪಟ್ಟಂಥ ಪುರಾತನವಾದಂಥ ಕಾರಿಂಜೇಶ್ವರನ ಕಳೆದ ವರ್ಷದಿಂದ ಪ್ರತಿ ಶಿವರಾತ್ರಿಯ ದಿವಸ ಶಿವಮಾಲಾ ಧಾರಣೆಯ ಮೂಲಕ ಕ್ಷೇತ್ರದ ಆ ಸನ್ನಿಧಿರುವಂಥ ಇದನ್ನು ಹೆಚ್ಚಿಸಬೇಕು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡಬೇಕು ಎನ್ನುವಂಥ ಘೋಷಣೆಯನ್ನು ಮಾಡಿದರು. ಅದರ ಪ್ರಕಾರ ಕಳೆದ ವರ್ಷದಿಂದ ಪ್ರಾರಂಭಗೊಂಡು ಈ ವರ್ಷ 2ನೇ ವರ್ಷದ ಶಿವಮಾಲಾ ಧಾರಣೆಯ ಈ ಪವಿತ್ರವಾದಂಥ ಪುಣ್ಯದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಳ್ಳುವಂಥ ಒಂದು ಆಗ್ರಹವನ್ನು ಈ ಪತ್ರಿಕಾ ಹೇಳಿಕೆಯ ಮೂಲಕ ಮಾಡ್ತಾ ಇದ್ದೇನೆ. ಈ ಶಿವಮಾಲಾ ಧಾರಣೆ 16ನೇ ತಾರೀಕು ಗುರುವಾರ ಸೂರ್ಯ ಉದಯ ಆಗುವುದಕ್ಕಿಂತ ಮೊದಲು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿರುವಂಥ ಶಿವ ದೇವಸ್ಥಾನದಲ್ಲಿಯೋ ಅಥವಾ ಮಂದಿರದಲ್ಲಿಯೋ ಶಿವಮಾಲಾ ಧಾರಣೆಯನ್ನು ಮಾಡಿ ಆ ನಂತರ 108 ಬಾರಿ ಶಿವನ ನಾಮವನ್ನು ಜಪ ಮಾಡಿ ಸಂಜೆ ಇವು ಕೂಡ ಮಾಲಾಧಾರಣೆ ಆದ ದಿವಸದಿಂದ ಸಂಜೆಯೂ ಕೂಡ ಸೂರ್ಯ ಅಸ್ತದ ನಂತರ ಸ್ನಾನವನ್ನು ಮಾಡಿ ಶುದ್ಧೀಕರಿಸಿ 108 ಬಾರಿ ಶಿವನ ನಾಮ ಜಪವನ್ನು ಮಾಡಿ ನಂತರ 3 ದಿವಸ 16, 17, 18 18ನೇ ತಾರೀಕು ಶನಿವಾರ 4 ಗಂಟೆಗೆ ಸರಿಯಾಗಿ ಬಂಟ್ವಾಳದ ಒಗ್ಗ ಕ್ರಾಸಿನಲ್ಲಿರುವಂಥ ಕಾರಿಂಜೇಶ್ವರನ ಆ ಮಹಾದ್ವಾರದ ಬಳಿಯಿಂದ ಸಂಜೆ 4 ಗಂಟೆಗೆ ಸರಿಯಾಗಿ 18ನೇ ತಾರೀಕು ಶನಿವಾರ ಶಿವನಾಮ ಸಂಕೀರ್ತನ ಯಾತ್ರೆ ನಡೀಲಿಕ್ಕಿದೆ. ಎಲ್ಲ ಶಿವಮಾಲಾ ಧಾರಣೆಯನ್ನು ಮಾಡಿರುವಂಥ ಮಾಲಾಧಾರಿಗಳು ಎಲ್ಲ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಕುಣಿತ ಭಜನೆಯ ತಂಡದೊಂದಿಗೆ ಒಗ್ಗದ ಕ್ರಾಸಿನ ಬಳಿಯಿಂದ ಪಾರ್ವತಿ ಪರಮೇಶ್ವರನ ಸನ್ನಿಧಿಗೆ ಹೋಗಿ ಅಲ್ಲಿ ಸಂಜೆ 7 ಗಂಟೆಯಿಂದ 8 ಗಂಟೆಯ ತನಕ ಕೋಟಿ ಶಿವನಾಮ ಜಪ ನಡೀಲಿಕ್ಕಿದೆ. ಕಳೆದ ಕೆಲವು ದಿವಸಗಳ ಹಿಂದೆ ಜಿಲ್ಲಾ ಆಡಳಿತದಿಂದ ಸರಕಾರಕ್ಕೆ ಪ್ರಸ್ತಾವನೆಯು ಕೂಡ ಹೋಗಿದೆ. 2 ಕಿಲೋಮೀಟರ್ ವ್ಯಾಪ್ತಿಯನ್ನು ಧಾರ್ಮಿಕ ಸೂಕ್ಷ್ಮ ವಲಯ ಪ್ರದೇಶ ಎಂದು ಘೋಷಣೆ ಮಾಡಬೇಕು ಎನ್ನುವ ಒಂದು ಇದು ಪತ್ರ ಜಿಲ್ಲಾಡಳಿತದಿಂದ ಸರ್ಕಾರಕ್ಕೆ ಹೋಗಿದೆ. ನಮ್ಮ ಮತ್ತೊಂದು ಆಗ್ರಹ ಏನಂತ ಕೇಳಿದರೆ ಆದಷ್ಟು ಬೇಗ ಸರ್ಕಾರ ಇದನ್ನು ಕ್ಯಾಬಿನೆಟಲ್ಲಿ ಇಟ್ಟು ಆದಷ್ಟು ಬೇಗ ಆ ಒಂದು ಆಗ್ರಹವನ್ನು ನಾವು ಇಲ್ಲಿಂದ ಹೋದಂಥ ಆ ವಿಜ್ಞಾಪನೆಯನ್ನು ಊರ್ಜಿತಗೊಳಿಸಬೇಕು. ಆದಷ್ಟು ಬೇಗ ಆ ಆದೇಶವನ್ನು ತಂದು ಕಾರಿಂಜೇಶ್ವರನ ಆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವಂಥ ಯಾವುದೇ ಚಟುವಟಿಕೆಗಳಿಗೆ ಅವಕಾಶವನ್ನು ಕೊಡದೆ ಪವಿತ್ರವಾದಂಥ 4 ದಶಕಗಳಿಂದ ಪೂಜಿಸಲ್ಪಟ್ಟಂಥ ಆ ಪಾರ್ವತಿ ಪರಮೇಶ್ವರನ ಕ್ಷೇತ್ರದ ಸಂರಕ್ಷಣೆಗೆ ಸರ್ಕಾರ ಕೂಡ ಆದಷ್ಟು ಬೇಗ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ 16ರಿಂದ 18ನೇ ತಾರೀಕಿನವರೆಗೆ ನಡೆಯುತ್ತಿರುವಂಥ ಶಿವಮಾಲಾ ಧಾರಣೆಯಲ್ಲಿ ಎಲ್ಲ ಭಕ್ತಾದಿಮಾಲಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಕುಡ್ಲದ ಡಾಕ್ಟರ್ TMA ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ಡ್ ಫೆಬ್ರವರಿ 14 ದಿನ ಮಂಗಳೂರು ಲಿಟ್ ಫೆಸ್ಟ್ದ 5ನೇ ಆವೃತ್ತಿ ದಿ ಐಡಿಯಾ ಆಫ್ ಭಾರತ ಪಂಪನ ಥೀಮ್ ದಾಡಿಟ್ ನಡಪರೆ ಉಂಡೊಂದು ಭಾರತ್ ಫೌಂಡೇಶನ್ ದ ಟ್ರಸ್ಟಿ ಸುನಿಲ್ ಕುಲಕರ್ಣಿ ಪಂತೇರ. ಭಾರತ್ ಫೌಂಡೇಶನ್ ಟ್ರಸ್ಟ್ ದ ಸುನಿಲ್ ಕುಡ್ಲಡ್ ಸುದ್ದಿ ಕೊಟ್ಟಡ್ ಪಾತಿರ್ದು ಕುಡ್ಲದ ಡಾಕ್ಟರ್ TMA ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ಡ್ ಫೆಬ್ರವರಿ 14 ದಿನ ಮಂಗಳೂರು ಲಿಟ್ ಫೆಸ್ಟ್ದ 5ನೇ ಆವೃತ್ತಿ ದಿ ಐಡಿಯಾ ಆಫ್ ಭಾರತ್ ಪಂಪನ ಥೀಮ್ ದಾಡಿಟ್ ನಡಪರೆ ಉಂಡೊಂದು ಪಂಡ್ಯರ. ಒಟ್ಟು 25 ಸೆಷನ್ ವಿಚಾರ ಕೂಟದಿದ್ದಿತ್ತದ ಐಟ್ 55 ಹೆಚ್ಚ ವಾಗ್ಮೇಲು ಪಾಲ್ದೆತೊನ್ವೇರ ಪ್ರತಿಯೊಂದು ಸೆಷನ್ದ ಕೆರಿಗ ಸಾಹಿತ್ಯ ಸಂಬಂಧ ರಸಪ್ರಶ್ನೆ ಇತ್ತದ ಗೆಂದಿನಕ್ಲೆಗ್ ಬೂಕ್ಲೆನ ಇನಾಮು ಕೊರ್ಪುಂಡು ಲಿಟ್ ಫೆಸ್ಟ್ಡ್ 2 ಸಿನಿಮಾ ತೋಜಾ ಉಂಡು 14 ಬೂಕದ ಅಂಗಡಿ ಒಪ್ಪುಂಡು ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರದ ಗುರುಕಾರ್ಯರು ಪ್ರೊಫೆಸರ್ ತುಕಾರಮ್ಮ ಪೂಜಾರಿಯರಿಗೆ ಈ ಸರ್ತಿದ ಪ್ರಶಸ್ತಿ ಕೊರ್ಪುಂಡು
ಬೂಕುದ ಅಂಗಡಿ ತುಳು ಅಕ್ಷರ ಕಲ್ಪನಾ ಕಾರ್ಯಾಗಾರ ಜೋಕ್ಲಿನ ಸಾಹಿತ್ಯ ರುಚಿಬೊಕ್ಕ ಕಥೆತ ಬಗೆಟಿಲ್ಲ ದಕ್ಲಿಗೆ ಉಮೇದು ಕೊರ್ಪನ ದಿಟ್ಟಿಡು ಸಾಹಿತ್ಯ ಬರವು ಬರೆಪನಕ್ಲಿಡ ಪಾತ್ರಕತೆ ಈ ಸರ್ತಿದ ಲಿಟ್ ಫೆಸ್ಟ್ದ ಇಸೀಸತೆ ಆದೊಂದೊಂದು ಭಾರತ್ ಫೌಂಡೇಶನ್ ಟ್ರಸ್ಟಿ ಸುನಿಲ್ ಪಂಡೆರ ದುಂಬದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸಂಜಯ ಪ್ರಭು ಶ್ರೀನಿವಾಸ ಸುಜಿತ್ ಬೊಕ್ಕ ಈಶ್ವರ ಸುದ್ದಿ ಕೊಟ್ಟಡಿದ್ದೀರ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇತ್ತು. ಅದು ಇವತ್ತು ಮಂಗಳೂರು ಲಿಟ್ ಫೆಸ್ಟು ಆ ಸಾಲಿನಲ್ಲಿ ಅಂದರೆ ದೇಶದಲ್ಲಿ ನಡೆಯುವಂತಹ ಏನು ಲಿಟ್ ಫೆಸ್ಟ್ಗಳಿದ್ದಾವೆ ಆ ಸಾಲಿನಲ್ಲಿ ನಿಲ್ಲಕ್ಕೆ ಸಾಧ್ಯವಾಯಿತು ಅಂತಂದರೆ ಬಹುದೊಡ್ಡ ಪಾತ್ರ ನಿಮ್ಮೆಲ್ಲರದು ಇದೆ. ಹಾಗಾಗಿ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಕೋವಿಡ್ ಸಮಯದಲ್ಲಿ ಒಂದು ದಿನದ ಈ ಲಿಟ್ ಫೆಸ್ಟ್ ಮಾಡಿದ್ವಿ. ಅದಕ್ಕಿಂತ ಮುಂಚೆ 18ಕ್ಕೆ ಪ್ರಾರಂಭವಾದಂಥದ್ದು SL ಭೈರಪ್ಪನವರು ಉದ್ಘಾಟಿಸಿದರು. ಅದಾದ ನಂತರ ಒಂದು ವೈಚಾರಿಕವಾದಂತಹ ಸಂವಾದ ಈ ಭಾಗದಲ್ಲಿ ಮತ್ತು ದೇಶಕ್ಕೂ ಒಂದು ಸಂಬಂಧಪಟ್ಟಂತಹ ಸ್ಪೀಕರ್ಸ್ಗಳನ್ನು ಕರೆದು ಈ ಭಾಗದ ಒಂದಿಷ್ಟು ವೈಚಾರಿಕವಾಗಿ ಬಹಳಷ್ಟು ಆಸಕ್ತಿ ಇರುವಂತಹ ಜನಸಮೂಹ ಏನಿದೆ ಮಂಗಳೂರು ಭಾಗದಲ್ಲಿ, ಅದೇ ರೀತಿ ಕರ್ನಾಟಕದಾದ್ಯಂತ ಏನು ಬಂದು ಇಲ್ಲಿ ಭಾಗವಹಿಸಬೇಕು ಮತ್ತು ವಿಶೇಷವಾಗಿ ಸಾಹಿತ್ಯದ ಹಬ್ಬ ಇದಾಗಬೇಕು ಅನ್ನುವಂತಹ ಕಲ್ಪನೆ ಅಡಿಯಲ್ಲಿ ದ ಐಡಿಯಾ ಆಫ್ ಭಾರತದ ಪರಿಕಲ್ಪನೆ ಇಟ್ಕೊಂಡು ಇದನ್ನು 18ರಲ್ಲಿ ಪ್ರಾರಂಭ ಆಯಿತು. ಅದಾದ ನಂತರ ಈಗ ನಾವು 5ನೇ ಆವೃತ್ತಿಯಲ್ಲಿ ನಾವಿದ್ದೇವೆ ಇವತ್ತು. ಅದೇ ರೀತಿ ಇವತ್ತು 5ನೇ ಆವೃತ್ತಿಯಲ್ಲಿಯೂ ಕೂಡ ಲಿಟ್ ಫೆಸ್ಟಿನ ಒಂದು ಹೊಸ ಒಂದು ಯೋಚನೆ ಇಟ್ಕೊಂಡು ಲಿಟ್ರೇಚರ್ ಅಂದರೆ ಕೇವಲ ಒಂದು ಬರೆಯುವಿಕೆ ಅಥವಾ ಸಾಹಿತ್ಯದ ಜೊತೆಗೆ ನಮ್ಮ ಕಲೆ ಮತ್ತು ಸಂಸ್ಕೃತಿಯೂ ಕೂಡ ಲಿಟ್ರೇಚರ್ನ ಒಂದು ಭಾಗವಾಗಿ ಇವತ್ತು ಹೊರಹೊಮ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಈ ಎಲ್ಲ ರಂಗದಲ್ಲಿ ಈ ಎಲ್ಲ ಕೆಟಗರಿಯನ್ನು ನಾವು ಗುರುತಿಸಿದ್ವಿ ಅಷ್ಟೇ ಅಲ್ಲ, ಅದರಿಂದಲೂ ಪ್ರತಿನಿಧಿ ಮತ್ತು ಆ ರಂಗದಲ್ಲಿ ಸಾಹಿತ್ಯವನ್ನು ಜನಮಾನಸದಲ್ಲಿ ಅರಳಿಸ್ತಾ ಇರತಕ್ಕಂಥ ಅನೇಕರನ್ನ ಗುರುತಿಸಿದ್ವಿ. ಇದರಲ್ಲಿ ಸುಮಾರಷ್ಟು ನಮಗೆ ಬದಲಾವಣೆಗಳು ನಮ್ಮಲ್ಲಿಯೇ ಕಂಡು ಬರ್ತವೆ. ಒಂದು ಸಾಕಷ್ಟು ನಮಗೆ ಈ ಸಾಹಿತ್ಯಿಕ ಹಬ್ಬವನ್ನ ಯಾವ ರೀತಿಯಾಗಿ ಪ್ರೆಸೆಂಟ್ ಮಾಡಬೇಕು, ಇದನ್ನ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ, ಸಮಾಜ ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತದೆ ಅನ್ನುವಂಥದ್ದು ಕೂಡ ಸಾಕಷ್ಟು ರಿಸರ್ವೇಷನ್ ಕೂಡ ನಮಗೂ ಕೂಡ ಇತ್ತು ಆರಂಭಿಕ ದಿನಗಳಲ್ಲಿ. ಆದ್ರೆ ಓವರ್ ಪೀರಿಯಡ್ ಆಫ್ ಟೈಮ್ 5 ವರ್ಷದಲ್ಲಿ ಕೂಡ ಸಾಕಷ್ಟು ಅಂದ್ರೆ ಸಲಹೆಗಳು, ಸಹಕಾರಗಳು, ಮತ್ತೊಂದಷ್ಟು ಮಾಹಿತಿಗಳು ಏನು ನಮ್ಮ ತಂಡದ ಜೊತೆ ಬರ್ತಾ ಇದ್ವು. ಸೊ ಹೀಗಾಗಿ ಸುಮಾರಷ್ಟು ಬದಲಾವಣೆಗಳ ಮುಖಾಂತರ ವರ್ಷಕ್ಕೂ ಕೂಡ ಒಂದು ರೀತಿಯಾದಂತಹ ಡೆವಲಪ್ಮೆಂಟ್ ಅನ್ನ ಇದರಲ್ಲಿ ಕಾಣ್ತಾ ಇದೆ. ಮತ್ತು ಸಾಕಷ್ಟು ಸೊಸೈಟಿ ಮೆಸೇಜಸ್ ಗಳನ್ನ ಏನ್ ಕೊಡಬೇಕು ಆ ರೀತಿಯಾದಂತಹದನ್ನ ಕೂಡ ಕನ್ವೆ ಮಾಡ್ಲಿಕ್ಕೆ ಇವತ್ತಿನವರೆಗೆ ಇದು ಸಾಧ್ಯ ಆಗಿದೆ. ಬಂಟ್ವಾಳ ತಾಲೂಕು ಒಗ್ಗದ ಕಾಡುಬುಟ್ಟು ಪಿಲಿಂಗಾಲ್ದ ಶ್ರೀ ಗಾಯತ್ರಿ ದೇವಿ ದೇವಸ್ಥಾನದ ಬ್ರಹ್ಮ ಕಲಶದಲೆಕ್ಕಡು ಮೈಸಂದಾಯಲೆಕ್ಕೆ ಸಿರಿಬಕ ಪಂಜುರ್ಲಿ ದೈವಲೆಗ ನೇಮ ಕುರಿಯರ ತುಳುನಾಡ ಜನಪದ ಸಂಧಿ ಪ್ರಾರ್ಥನದ ಕಥೆತ ಒಟ್ಟಿಗೂ ಮುರಿದು ಬತ್ತಿನ ಭೂತಾರಾಧನೆಡು ಕರಿದು ಪೋಯಿನ ಮಹಾಜನಕ್ಲೆನು ಭೂತಲಾದ ನಮ್ಮೊಂದು ಸುರುವಾಯಿನ ದೈವರಾಧನೆಡು ಸತ್ಯಧರ್ಮಡು ಪುಟ್ಟದು ಮಾಮಲ್ಲ ಸಾಧನೆ ಮಲ್ತದು ಕಾರ್ನಿಕ ಮೆರೆದು ಕಾಯ ಬಿಡ್ದು ಮಾಯಿಗೆ ಸಂದದ ಆರಾಧನೆಗೆ ಸಂದಿನಕ್ಲೆಲ್ಲ ಭೂತಲಾದ ಆರಾಧನೆ ಪಡಿ ಒಂದು ಬೈತೀರ ಭೀರ ಸಾಧಿಕರು ದೈವಲಾಯನಂಚನೆ ಎರುಪೂರಿ ಪಂಜಿ ಇಂಚ ಮುರುಗುಲಿಗೆ ಸಂಬಂಧಪಟ್ಟದ್ಲ ದೈವಲೆದ ಆರಾಧನೆ ನಡ್ತೊಂದಿತ್ತದ ರಾಜನ್ ದೈವಲೆನ ಕಾಲಾದಿ ನೇಮದ ಪಗ ಸುರೂತ ನೇಮ ಪಡೆಯೊಂದು ಬೈದಿನ ಸತ್ಯ ಮೈಸಂದಾಯ ದುಂಡು ಬಂಟ್ವಾಳ ತಾಲೂಕು ಒಗ್ಗದ ಕಾಡುಬಟ್ಟು ಪಿಲಕಾಲ್ದ ಶ್ರೀ ಗಾಯತ್ರಿ ದೇವಿ ದೇವಸ್ಥಾನದ ಬ್ರಹ್ಮಕಲಶದಲೆಕ್ಕಡು ಮೈಸಂದಾಯ ಲೆಕ್ಕೆ ಸಿರಿಬಕ್ಕ ಪಂಜುರ್ಲಿ ದೈವಲಿಗ ನೇಮ ಅಟ್ಟಣೆ ಮಲ್ತದಿತ್ತರ ದೊಂಬತ್ತ ಮೈಸಂದಾಯನ ನೇಮ ನಡತಂಡು ಗ್ರಾಮದ ಪರವೂರ್ದ ಭಕ್ತಿರ ಆಡಳಿತ ಸಮಿತಿದಕ್ಲು ಜೀರ್ಣೋದ್ಧಾರ ಬಕ್ಕ ಬ್ರಹ್ಮಕಲಶ ಸಮಿತಿ ಸೇರಿನಂಚ ಮಾತಾ ಸಮಿತಿಯಲ್ಲಿನ ಪದಾಧಿಕಾರುలు ಸದಸ್ಯರು ನೇಮತದ್ದು ಬೂಲ್ಯ ಪ್ರಸಾದ ಅತ್ಯತೊಂಡೆರ ಇಡಿಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು